ಬಿಲ್ಲವ ಮುಖಂಡರಾದ ಪದ್ಮರಾಜ್ ಆರ್ ಮತ್ತು ಸತ್ಯಜಿತ್ ಸುರತ್ಕಲ್ ಅವರು ಚುನಾವಣಾ ರಾಜ್ಯಕ್ಕೆ ಇಳಿಯುವಂತಹ ನಿರ್ಧಾರವನ್ನ ಸಮಾಜಕ್ಕೆ ಬಿಟ್ಟಿದ್ದಾರೆ. ಸಮಾಜದ ಏಳಿಗೆಗೆ ಸಂಬಂಧಿಸಿದ ಕೆಲಸಗಳಿಗೆ ತಮ್ಮ ಆದ್ಯತೆ, ಆದರೆ ಅವಕಾಶ ಲಭಿಸಿದ್ರೆ ಮತ್ತು ಸ್ಪರ್ಧಿಸಲು ಸೀಟನ್ನು ಕೊಟ್ಟರೆ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಬ್ಬರು ಮುಖಂಡರು ಇಂದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನಿರ್ಧಾರಗಳ ಬಗ್ಗೆ ಮಾಹಿತಿ ನೀಡಿದರು. ನಾನು ಈ ತನಕ ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ, ಅರ್ಜಿ ಸಲ್ಲಿಸಿಲ್ಲ, ಯಾವುದೇ ರಾಜಕೀಯ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿಲ್ಲ. ಬಡವರ ಸೇವೆ ನನ್ನ ಪ್ರಥಮ ಆದ್ಯತೆ. ಆದರೆ ಅನೇಕ ಮಂದಿ, ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಹಿಂದುಳಿದವರಿಂದ ನಾನು ರಾಜಕೀಯಕ್ಕೆ ಇಳಿಯಬೇಕೆಂಬ ಒತ್ತಡ ಬರ್ತಾ ಇದೆ. ನನಗೆ ರಾಜಕೀಯ ಆಸಕ್ತಿ ಇಲ್ಲ, ಆದರೂ ಸೂಕ್ತ ಸಮಯದಲ್ಲಿ ಅವಕಾಶ ಲಭಿಸಿದ್ರೆ ಸಮಾಜದವರ ಮತ್ತು ಹಿತೈಷಿಗಳ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇನೆ ಎಂದು ಗುರುಬೆಳತಿಂಗಳು ಸಂಘಟನೆಯ ಅಧ್ಯಕ್ಷ ಪದ್ಮರಾಜ ಆರ್ ತಿಳಿಸಿದರು. ನಾರಾಯಣಗುರು ವಿಚಾರ ವೇದಿಕೆಯ ಅಧ್ಯಕ್ಷ ಸತ್ಯಜಿತ್ ಸುರತ್ಕಲ್ ಮಾತನಾಡಿ, ನಾನು ಸಮಾಜದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ವೈಯಕ್ತಿಕವಾಗಿ ನನಗೆ ಚುನಾವಣಾ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ. ಇದುವರೆಗೆ ಪಕ್ಷ ಮತ್ತು ನನ್ನ ಮಧ್ಯೆ ಯಾವುದೇ ಮಾತುಕತೆ ನಡೆದಿಲ್ಲ. ಆದರೆ ಒಂದೊಮ್ಮೆ ಸೀಟನ್ನ ಕೊಟ್ರೆ ಸಮಾಜದ ಅಭಿಪ್ರಾಯ ಪಡೆದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು. ಈ ಹೊತ್ತಿನ ತನಕ ಪಕ್ಷದ ಕಡೆಯಿಂದ ಯಾವುದೇ ರೀತಿಯ ಮಾತುಕತೆ, ವೈಯಕ್ತಿಕ ಮಾತುಕತೆ ನನ್ನದು ಮತ್ತು ಪಕ್ಷದ ಯಾವುದೇ ಹಿರಿಯರದ್ದು ಇವತ್ತಿನ ತನಕ ಆಗಿಲ್ಲ. ವೈಯಕ್ತಿಕವಾಗಿ ನನಗೆ ಚುನಾವಣಾ ರಾಜಕೀಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಇವತ್ತು ಸಮಾಜ ಕೆಲಸಕ್ಕೆ ಅಂತ ಹೇಳಿ ಇಳಿದಿದ್ದೇನೆ. ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಇವತ್ತು ಓಡಾಡ್ತಾ ಇದ್ದೇನೆ. ಬಹುಶಃ ನನ್ನ ಕಳೆದ 1 ವರ್ಷದ ಪತ್ರಿಕಾಗೋಷ್ಠಿ ಇರಬಹುದು, ಸಾರ್ವಜನಿಕ ವೇದಿಕೆ ನನ್ನ ಭಾಷಣ ಇರಬಹುದು, ಅದನ್ನು ನೋಡಿದ್ರೆ ಪಕ್ಷ ನಾನು ಯಾವ ಪಕ್ಷದ ಹಿನ್ನೆಲೆಯಲ್ಲಿ ಬಂದಿದ್ದೇನೆ, ಆ ಪಕ್ಷ ನನಗೆ ಸೀಟು ಕೊಡಬಹುದು ಇಲ್ವೋ ಅಂತ ಹೇಳಿಕೊಂಡು ನೀವೇ ನಿರ್ಧಾರ ಮಾಡಬಹುದು. ಇವತ್ತು ನೇರವಾಗಿ ಏನಿದೆ ವಿಚಾರ ನೇರವಾಗಿ ನಾನು ಹೇಳಿದ್ದೇನೆ. ಯಾವುದೇ ಇದರಲ್ಲಿ ಮುಲಾಜು ಮುಚ್ಚುಮರೆ ಇಟ್ಕೊಳ್ಳಿಲ್ಲ. ಪಕ್ಷ ನನಗೆ ಸೀಟು ಕೊಡಬಹುದು ಅಂತ ಹೇಳಿಕೊಂಡು ಯಾವುದೇ ಮುಲಾಜಿಗೆ ಒಳಗಾಗಿ ಅದನ್ನು ಸಮರ್ಥನೆ ಮಾಡುವಂಥದ್ದು ಇನ್ನೊಂದೇ ಕೆಲಸ ನಾನು ಮಾಡಿಲ್ಲ. ಇವತ್ತಿನ ಈ ಆದೇಶದಿಂದ ಆಗುವ ಲಾಭ ಏನು ಅನ್ನೋದು ಸ್ಪಷ್ಟವಾಗಿ ನಿಮ್ಮೆಲ್ಲರ ಮುಂದಿಟ್ಟಿದ್ದೇನೆ. ಸರ್ಕಾರಕ್ಕೆ ಒಂದಷ್ಟು ಮುಜುಗರ ಆದ್ರೂ ಆಗಬಹುದು. ಮೊನ್ನೆ ಘೋಷಣೆ ಆಗದ ದಿವಸ ಕೂಡ ಅಷ್ಟು ಸ್ಪಷ್ಟವಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರ ನಿಗಮ ಘೋಷಣೆ ಆಗಿಲ್ಲ. ಹಾಗಾಗಿ ಕೊಡ್ತದೆ ಅಂತ ಹೇಳಿಕೊಂಡು ನಾನು ಯಾವುದೇ ಆಸೆಯನ್ನು ಅಪೇಕ್ಷೆಯನ್ನು ಇಟ್ಟುಕೊಂಡಿಲ್ಲ. ಕೊಟ್ಟು ಕರೆದ್ರೆ ಕೂಡ ಸಮಾಜದ ಜೊತೆಯಲ್ಲಿ ಕೇಳಿಕೊಂಡು, ಸಮಾಜ ಇಲ್ಲ ನೀವು ಸಮಾಜಕ್ಕೋಸ್ಕರ ಬೇಕು ಅಂತ ಹೇಳಿದ್ರೆ ಮಾತ್ರ ನಾನು ಸಮಾಜದ ಮಾತಿಗೆ ಮನ್ನಣೆ ಕೊಡ್ತೇನೆ, ಬಿಟ್ರೆ ಪಕ್ಷದ ಮಾತಿಗೆ ಒಂದೇ ಸರಿ ಮನ್ನಣೆ ಕೊಡುವ ನಾನಲ್ಲ. ಸಮಾಜ ಇಲ್ಲ ನೀವು ಸಮಾಜಕ್ಕೆ ಬೇಕು ಹೋಗಬೇಡಿ ಅಂತ ಹೇಳಿದ್ರೆ ನಾನು ಸಮಾಜದ ಜೊತೆ ನಿಲ್ಲುವ ನಾನು. ಸಮಾಜ ಇಲ್ಲ ನೀವು ರಾಜಕೀಯವಾಗಿ ನಮ್ಮ ಪರವಾಗಿ ಗಟ್ಟಿ ಸರಿಯಾಗಿ ಮಾತಾಡೋರು ಇಲ್ಲ, ಅಲ್ಲಿ ನೀವು ರಾಜಕೀಯದಲ್ಲೂ ಇರಬೇಕು, ನಮ್ಗೆ ಆವಾಗ ಇನ್ನಷ್ಟು ಹೋರಾಟಕ್ಕೆ ಶಕ್ತಿ ಬರ್ತದೆ ಅಂತ ಹೇಳಿಕೊಂಡು ಸಮಾಜ ಹೇಳಿದ್ರೆ ಆವಾಗ ನಾನು ಮಾತ್ರ ಯೋಚನೆ ಮಾಡ್ತೇನೆ, ಬಿಟ್ಟು ಅಲ್ಲಿ ತನಕ ನಾನು ಯೋಚನೆ ಮಾಡಿದೆ. ನಿರ್ಧಾರ ಸಮಾಜಕ್ಕೆ. ಪದ್ಮರಾಜ್ ಕೂಡ ಈವರೆಗೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿಲ್ಲ, ಅರ್ಜಿಯೂ ಹಾಕಲಿಲ್ಲ, ಯಾವುದೇ ಸಭೆ ಸಮಾರಂಭಗಳಲ್ಲಿ ಕೂಡ ಸೇರ್ಕೊಂಡಿಲ್ಲ. ಆದ್ರೆ ಸಮಾಜದವರ ಹಾಗೆ ಆರ್ಥಿಕವಾಗಿ ಹಿಂದುಳಿದವರದ ಒಂದು ಡಿಮಾಂಡ್ ಇದೆ. ನನ್ನನ್ನು ತುಂಬಾ ಜನರು ಬಂದು ಅಪ್ರೋಚ್ ಮಾಡಿದ್ದಾರೆ, ಪಕ್ಷದವರಲ್ಲ, ಜನಸಾಮಾನ್ಯರು. ಸರ್ ನೀವು ಬರಬೇಕು, ನೀವು ರಾಜಕೀಯಕ್ಕೆ ಬರಬೇಕು, ನಿಮ್ಮಿಂದ ನಮ್ಮ ತುಂಬಾ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೆ ಅನ್ನುವಂಥ ಮಾತನ್ನು ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾನು ಕೂಡ ನನ್ನ ಪ್ರಥಮ ಆದ್ಯತೆ ರಾಜಕೀಯ ನಂತರ ಪ್ರಥಮ ಆದ್ಯತೆ ಬಡವರ ಸೇವೆ ಮಾಡುವಂಥದ್ದು. ಇದಕ್ಕೆ ನನ್ನ ಆದ್ಯತೆಯನ್ನು ಇಟ್ಟಿದ್ದೇನೆ. ಆ ಒಂದು ರಾಜಕೀಯ ಇಂಟ್ರೆಸ್ಟ್ ನಲ್ಲಿದ್ರೆ ನಾವು ಇಷ್ಟೊತ್ತಿಗೆ ಹೋಗಿ ಎಲ್ಲಾದ್ರೂ ಪಕ್ಷದಲ್ಲಿ ಸೇರ್ಕೊಳ್ತಿದ್ದು ಅಥವಾ ಅರ್ಜಿ ಹಾಕೊಳ್ತಿದ್ದು. ಆದ್ರೆ ಈ ಹೊತ್ತಿನವರೆಗೂ ಎಲ್ಲಿಯೂ ಕೂಡ ಇಂಥ ಕೆಲಸವನ್ನು ಮಾಡಲಿಲ್ಲ. ಅವಕಾಶ ಬಂದ್ರೆ ಬಿಡಬಾರ್ದು, ನಿಮ್ಮಂಥವ್ರು ರಾಜಕೀಯಕ್ಕೆ ಬೇಕು ಅನ್ನುವಂತಹ ಮಾತು ತುಂಬಾ ಒತ್ತಡ ನನಗಿದೆ. ಖಂಡಿತವಾಗಿ ಅಂತ ಅವಕಾಶ ಬಂದ್ರೆ ಸೂಕ್ತ ಸಮಯದಲ್ಲಿ, ಇನ್ನೇನು ಸಮಯ ಜಾಸ್ತಿ ಇಲ್ಲ, ಸೂಕ್ತ ಸಮಯದಲ್ಲಿ ಬಂದ್ರೆ ಸಮಾಜದವರನ್ನು ಹಾಗೆ ನನ್ನ ಹಿತೈಷಿಗಳ ಒಂದು ಮಾತನ್ನು ಕೇಳಿ ನಾನು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಬಯಸ್ತಿದ್ದೇನೆ.